ಅಳಕೆ ಮಾರುಕಟ್ಟೆಯ ಉದ್ಘಾಟನೆಯ ಸಂದರ್ಭದಲ್ಲಿ ಶಾಸಕರು ಹೇಳಿದಂತಹ ಆಯ್ದ ವಿಚಾರವನ್ನು ತೆಗೆದುಕೊಂಡ ಪಾಲಿಕೆಯ ವಿಪಕ್ಷ ನಾಯಕ ಅಬ್ದುಲ್ ರವೂಫ್ ಅವರು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿರುವಂತದ್ದು ಸರಿಯಲ್ಲ. ಕಾಂಗ್ರೆಸ್ ಅವಧಿಯಲ್ಲಿ ಅರ್ಧದಲ್ಲಿ ನಿಂತಿದ್ದ ಮಾರುಕಟ್ಟೆಯ ಕಾಮಗಾರಿಯನ್ನ ಪೂರ್ಣಗೊಳಿಸುವಲ್ಲಿ ಶಾಸಕ ವೇದವ್ಯಾಸ್ ಕಾಮತ್ ಅವರು ಶ್ರಮವನ್ನ ವಹಿಸಿದ್ದಾರೆ ಅಂತ ಪಾಲಿಕೆಯ ಮುಖ್ಯ ಸಚೇತಕ ಪ್ರೇಮಾನಂದ್ ಶೆಟ್ಟಿ ಹೇಳಿದ್ದಾರೆ. ಮಂಗಳೂರಿನ ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಅವರು ಮಾತನಾಡಿದರು. ಅಬ್ದುಲ್ ರವೂಫ್ ಅವರು ಕೊಟ್ಟಿರುವಂತಹ ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ ಪ್ರತಿಕ್ರಿಯೆ ನೀಡಿದರು. ಅಳಕೆ ಮಾರುಕಟ್ಟೆ ಸೇರಿದಂತೆ ಮಂಗಳೂರಿನ ಅನೇಕ ಮಾರುಕಟ್ಟೆಗಳ ಅಭಿವೃದ್ಧಿ ಕಾಮಗಾರಿಗಳು ಅರ್ಧದಲ್ಲಿ ನಿಂತಿದ್ದವು. ಶಾಸಕ ವೇದವ್ಯಾಸ್ ಕಾಮತ್ ಅವರು ಮುಖ್ಯಮಂತ್ರಿಗಳ ವಿಶೇಷ ಅನುದಾನ 15 ಕೋಟಿ ಮಂಜೂರು ಮಾಡಿ ಮೂಲಭೂತ ಸೌಕರ್ಯಕ್ಕೆ ಮಂಜೂರಾದಂತಹ ಆ ಒಂದು ಹಣವನ್ನು ಬಳಸಿ ಅಳಕೆ ಮಾರುಕಟ್ಟೆಯನ್ನ ಸಂಪೂರ್ಣಗೊಳಿಸಲಾಗಿದೆ. ಇದೀಗ ಕಾಂಗ್ರೆಸ್ ನಾಯಕರು ತಾವು ಮಾಡಿದ ಅಭಿವೃದ್ಧಿ ಕಾರ್ಯಗಳು ಅಂತ ಹೇಳ್ತಾ ಇರೋದು ಜನರನ್ನ ಮರಳು ಮಾಡುವ ತಂತ್ರ ಅಂತ ಹೇಳಿದರು. ಒಬ್ಬ ಶಾಸಕರಾಗಿ ತಾನು ಮಾಡಿದ ಕೆಲಸಗಳನ್ನ ಹೇಳಿಕೊಳ್ಳುವುದು ಅವರ ಕರ್ತವ್ಯ ಅಂತ ಹೇಳಿದರು. ಇವತ್ತು ಪ್ರತಿಪಕ್ಷದವರು ಕಾಂಗ್ರೆಸ್ಸಿನ ನಾಯಕರುಗಳು ಮಾತನಾಡುವಾಗ ಹೇಳಿದ್ದಾರೆ, ಬಿಜೆಪಿ ಆಡಳಿತ ಸಮಯದಲ್ಲಿ ಅಂದ್ರೆ ಈಗ ಪ್ರಸ್ತುತ ಏನು ಯೋಜನೆಗಳು ಮಾಡಲಿಲ್ಲ, ಈ ಹಿಂದೆ ಈಗ ಪ್ರಗತಿಯಲ್ಲಿರುವಂತಹ ಎಲ್ಲ ಮಾರುಕಟ್ಟೆಗಳು ನಾವೇ ಅದನ್ನು ಮಂಜೂರಾತಿ ಮಾಡಿರುವಂಥದ್ದು ಅಂತ ಹೇಳಿದ್ದಾರೆ. ಉದಾಹರಣೆ ಹೇಳುವುದಿದ್ರೆ ಕದ್ರಿ ಮತ್ತು ಕಂಕನಾಡಿ ಮಾರುಕಟ್ಟೆ ಬಂಧುಗಳು ಏನು ಹೇಳಿದರೆ, ಕದ್ರಿ ಮಾರುಕಟ್ಟೆ ಮತ್ತೆ ಕಂಕನಾಡಿ ಮಾರುಕಟ್ಟೆಯನ್ನು ಕೇವಲ ಚುನಾವಣೆಯ ಒಂದು ಗಿಮಿಕಿಗೋಸ್ಕರ ಅದನ್ನು ಯಾವುದೇ ರೀತಿಯ ಮಂಜೂರಾತಿ ದೊರೆಯದೆ ಅದನ್ನು ಏಕಾಏಕಿಯಾಗಿ ಅದನ್ನು ಗುದ್ದಲಿ ಪೂಜೆ ಮಾಡಿರುವಂಥದ್ದು. ಇವತ್ತು ಎರಡೂ ಕಾಮಗಾರಿಗಳು ಕೂಡ ಮಾರುಕಟ್ಟೆ ಎರಡೂ ಕಾಮಗಾರಿಗಳು ಕೂಡ ಅರ್ಧಕ್ಕೆ